Is it true that you want it? Then act like you mean it. The whole world is watching. It's truth or dare. Can you feel it? Feel it, feel it, feel it, ಈಗಾಗಲೇ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ತಮೀಮ್ ಇವರು ರಾಷ್ಟ್ರ ಮಟ್ಟದಲ್ಲಿ ಕೋಚಿಯಾಗಿ ಆಯ್ಕೆಯಾಗಿದ್ದಾರೆ. ತಮ್ಮನ್ನ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕು. ಇಂತಹವರು ಆಟಗಾರ ನಮ್ಮ ಈ ಊರಲ್ಲಿದ್ದಾರೆ ಎಂಬುದು ದೊಡ್ಡ ವಿಷಯ ಆಗಿರುತ್ತದೆ. ದಯವಿಟ್ಟು ಅವರನ್ನ ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ತಮೀಮ್ ಉಲ್ಲಾಲ ಇವರಿಗೆ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫಾಲ್ಕಾನ್ FC ಬ್ರದರ್ಸ್ ಕೋಟೆಪುರ ಇವರು ಆಯೋಜಿಸಿರುವಂತಹ ಬ್ರಾಡ್ ಫುಟ್ಬಾಲ್ ಟೂರ್ನಮೆಂಟ್ಗೆ ಅದೇ ರೀತಿ ಇಲ್ಲಿರುವಂತಹ ಪ್ರೇಕ್ಷಕರು ಅವರಿಂದ ಚಪ್ಪಲಿಯೊಂದಿಗೆ ಅವರನ್ನ ಸ್ವಾಗತಿಸಬೇಕು. ಆಯ್ಕೆಯಾಗಿರುವಂತಹ ಕ್ಯಾಪ್ಟನ್ ಆಗಿರುವಂತಹ ಸಲ್ಮಾನ್ ಇವರು ಕೂಡ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಇವರಿಗೂ ಕೂಡ ತಮ್ಮ ಊರಿನ ಪ್ರೇಕ್ಷಕರು ಅವರನ್ನ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫಸ್ಟ್ ಟೈಮ್ ಅಂದ್ರೆ ಪ್ರಥಮವಾಗಿ ಕರ್ನಾಟಕದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂತಹ ಆಟಗಾರ ಅದು ಸಲ್ಮಾನ್. ಎಲ್ಲರೂ ಅವರನ್ನು ಸ್ವಾಗತಿಸಿ. ಇನ್ನು ಮುಂದೆ ಕೂಡ ಇಂತಹ ಒಂದು ಅವಕಾಶವನ್ನು ಇವರಿಗೆ ನೀಡಲಿ ಎಂದು ಗೌರವಿಸಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಒಂದೇ ತಂಡದಲ್ಲಿ ಆಡುವಂತಹ ಆಟಗಾರರು ಇವರೆಲ್ಲರೂ ಉತ್ತಮವಾದ ಪ್ರದರ್ಶನವನ್ನು ತೋರಿಸಿ ಈ ಉಲ್ಲಾಲ ಪ್ರದೇಶಕ್ಕೆ ಕೂಡ ಹೆಸರನ್ನು ಗಳಿಸಿಕೊಂಡಿದ್ದಾರೆ. ಎಲ್ಲರೂ ಅವರನ್ನು ಚಪ್ಪಲಿಯೊಂದಿಗೆ ಸ್ವಾಗತಿಸಬೇಕು. ನಮ್ಮ ಊರಲ್ಲಿ ಇಂತಹ ಒಂದು ಆಟಗಾರರು ರಾಜಸ್ಥಾನದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಕಪ್ತಾನನಾಗಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಇನ್ನೊರು ಆಟಗಾರ ನಾಸಿಂ ಹುಸೇನ್ ಇವರು ಕೂಡ ವೇದಿಕೆ ಆಗಮಿಸಬೇಕು. ಇವರು ಕೂಡ ಈ ಪಂದ್ಯಾಟದಲ್ಲಿ ಆಡಿರುವಂತಹ ಆಟಗಾರ ರಾಜಸ್ಥಾನದಲ್ಲಿ ಬೇಕಾದಂತ ವಿಷಯ ಅಂತ ಹೇಳ್ಬಹುದು. ಈ ಊರಿನಲ್ಲಿ ರಾಜಸ್ಥಾನದ ನಂತರ ತಲುಪಿ ಇವರೆಲ್ಲರೂ ಅಂಡರ್-19 ಇದರಲ್ಲಿ ಸೆಲೆಕ್ಟ್ ಆದಂತಹ ಆಟಗಾರರು. ಇವರನ್ನು ಮೆಚ್ಚಲೇಬೇಕು. ಕರ್ನಾಟಕದ ಉಲ್ಲಾಲ ಪ್ರದೇಶದಲ್ಲಿರುವಂತಹ ಈ ಆಟಗಾರರು ರಾಜಸ್ಥಾನಕ್ಕೆ ತಲುಪಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ಆಡಿರುವಂತಹ ಆಟಗಾರ ಅಂದ್ರೆ ಅದರಲ್ಲೂ ಒಬ್ಬ ತಂಡದ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ಎಲ್ಲ ಆಟಗಾರರು ನ್ಯಾಷನಲ್ ಲೆವೆಲ್ಗೆ ಅಂಡರ್-19 ನಲ್ಲಿ ಆಯ್ಕೆಯಾಗಿರುವಂತಹ ಆಟಗಾರರು. ತಮ್ಮ ಸಹಕಾರ ಇದ್ದಲ್ಲಿ ಮಾತ್ರ ಇಂತಹ ಆಟಗಾರರು ಸೆಲೆಕ್ಟ್ ಆಗಲು ಸಾಧ್ಯ. ಚಪ್ಪಲಿಯೊಂದಿಗೆ ಅವರನ್ನು ಮಧ್ಯಸ್ಥಗಾರರು ಅಂತ ಹೇಳ್ಬೋದು. ಉಲ್ಲಾಲ ಪರಿಸರದಿಂದ ಕೆ ಪಾಂಡ್ಯರಾಜ್ ಬಲ್ಲಾಲ್ ಕಾಲೇಜಿನ ವಿದ್ಯಾರ್ಥಿಗಳು ಇವರೆಲ್ಲರೂ ಒಂದೇ ಕಾಲೇಜಿನಲ್ಲಿ ಓದಿ ರಾಜಸ್ಥಾನದ ತನಕ ಆಗಮಿಸಿ ಅಲ್ಲಿಯೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ಉತ್ತಮ ಪ್ರದರ್ಶನ ಅಂದ್ರೆ ಅಂಡರ್-19 ಇದರಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದ ತನ್ನ ಏಣಿಯನ್ನಾಗಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸ ಹೊರಟಂತಹ ಈ ಯುವ ಪ್ರತಿಭೆಗಳಿಗೆ ಎಲ್ಲರಿಂದಲೂ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆ ಮೂಲಕ ಹುರಿದುಂಬಿಸಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿ ಮುಂದಿನ ದಿನಗಳಲ್ಲಿ ದೇಶವನ್ನು ಕೂಡ ಫುಟ್ಬಾಲ್ ಇತಿಹಾಸದಲ್ಲಿ ಹೆಸರು ಗಳಿಸುವಂತಹ ಒಂದು ಮಟ್ಟಕ್ಕೆ ಅವರು ಬರಬೇಕು. ಬಹುಶಃ ನಮ್ಮ ಹೆಮ್ಮೆ ಕರ್ನಾಟಕದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಪ್ರಪ್ರಥಮ ಕಪ್ತಾನ ಈ ಉಳ್ಳಾಲ ಮಣ್ಣಿನವರು. 5 ಜನ ಉಳ್ಳಾಲ ಮಣ್ಣಿನವರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಈ ಉಳ್ಳಾಲದಲ್ಲಿ ಅವರಿಗೆ ನೀಡುತ್ತಿರುವಂತಹ ಪ್ರೋತ್ಸಾಹ, ಅವರನ್ನ ಹುರಿದುಂಬಿಸುವ ರೀತಿ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು. ಹಾಗಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಡರ್-19 ನಲ್ಲಿ ಬೆಳಗಿ ಆನಂತರ ಹಿರಿಯರ ಕ್ರೀಡಾಕೂಟದಲ್ಲೂ ಕೂಡ ದೇಶವನ್ನ ಅತಿ ಎತ್ತರಕ್ಕೆ
ಎತ್ತರಕ್ಕೆ ಏರಿಸಲಿ ಎಂದು ಹಾರೈಸುತ್ತಾ ಅವರನ್ನ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈಗ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಅಧ್ಯಕ್ಷೀಯ ಭಾಷಣ, ಆನಂತರ ಕ್ರೀಡಾಕೂಟ ಮತ್ತೆ ಮುಂದುವರಿಲಿದೆ. ಅನಿಲ್ ದಾಸ್ ರವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಧರ್ಮದ ಎಲ್ಲ ದೇವರುಗಳಿಗೆ ಶಿರಸ ತಲೆಯನ್ನು ಭಾಗಿಸುತ್ತಾ ತಾಯಿ ಭಾರತಿಗೆ ನಮಿಸುತ್ತಾ ಭುವನೇಶ್ವರಿಯನ್ನು ಸ್ಮರಿಸುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ಘಟಕ ಹಾಗೂ ಪಾಲ್ಕಾನ್ FC ಆ್ಯಂಡ್ ಬ್ರದರ್ಸ್ ಕೋಟೆಪುರ ಇದರ 5ನೇ ಹೊನಲು ಬೆಳಕಿನ ಈ ಒಂದು ಅಭೂತಪೂರ್ವ ಕ್ರೀಡಾಕೂಟ ಇದರ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಉಳ್ಳಾಲದಂಥ ಪರಿಸರದಲ್ಲಿ ಕ್ರೀಡೆಗೆ ಹೆಸರುವಾದ ಪ್ರದೇಶ, ಹಬ್ಬಕ್ಕನ ನಾಡು, ಮಸೀದಿ, ಮಂದಿರ, ಚರ್ಚುಗಳ ಒಂದು ಆಗರ, ಈ ಟಿಪ್ಪು ಸುಲ್ತಾನ್ ಶಾಲೆಯ ಈ ವಠಾರದಲ್ಲಿ ಇವತ್ತು ಸೇರಿರುವಂಥ ಈ ಕ್ರೀಡಾಕೂಟದ ಮುಖ್ಯ ನಮ್ಮ ಕ್ರೀಡಾ ಸ್ಫೂರ್ತಿ, ಯುವಕರ ಕಣ್ಮನಿ ಹಾಗೂ ಉದ್ಯಮಿಯಾಗಿ ಸದಾ ಯುವಕರ ಬೆನ್ನು ತಟ್ಟಿರುವಂಥ ಈ ಉಳ್ಳಾಲ ಪರಿಸರದ ಯುವಕರ ಒಂದು ಕಾಲೇಜ್ ಅಂತ ಹೇಳುವಂಥ ನಮ್ಮ ಹಿರಿಯರಾದಂಥ ಹುಸೇನ್ ಅವರವರೇ, ಹಾಗೂ ಈಗಾಗಲೇ ಕ್ರೀಡಾಕೂಟ ಇಲ್ಲಿ ಭಾಷಣ ಮಾಡುವ ಸಮಯ ಅಲ್ಲ, ಆದರೂ ಕೂಡ ಇವತ್ತು ವೇದಿಕೆಯಲ್ಲಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಜವಾಬ್ದಾರಿ ಹೊಂದಿರುವಂಥ ಎಲ್ಲ ನಾಯಕರುಗಳೇ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಗುರುತಿಸಿ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವಂಥ ಈ ಒಂದು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತಿನ ಕ್ರೀಡಾಕೂಟವನ್ನು ಆಯೋಜಿಸಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಉಳ್ಳಾಲ ಘಟಕದ ಅಧ್ಯಕ್ಷರಾದ ಫೈರೋಜ್ ಅವರೇ, ಉಪಾಧ್ಯಕ್ಷರಾದ ಇಫ್ತಿಕಾರ್ ಅವರೇ ಹಾಗೂ ಎಲ್ಲ ಕರವೇ ಸಂಘಟಕರೇ, ಅದೇ ರೀತಿ ಫಾಲ್ಕಾನ್ FC ಬ್ರದರ್ಸ್ ಇದರ ಅಧ್ಯಕ್ಷರೇ, ಕ್ರೀಡಾ ಸ್ಫೂರ್ತಿಯಲ್ಲಿರುವಂಥ ಎಲ್ಲ ಯುವಕರೇ, ಇವತ್ತು ಬಂದು ಸೇರಿರುವಂಥ ಎಲ್ಲ ಈ ಹೊನಲು ಬೆಳಕಿನ ಪಂದ್ಯಾಟವನ್ನು ವೀಕ್ಷಿಸಲು ಬಂದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ಎಲ್ಲ ನಮ್ಮ ಮಿತ್ರರೇ, ಈಗಾಗಲೇ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ಟಿಪ್ಪು ಸುಲ್ತಾನ್ ಒಂದು ದೇಶದ ಕಂಡಂತ ಒಂದು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅಪ್ರತಿಮ ಒಂದು ಧೀರ, ರಣಧೀರ ಅಂತ ಒಂದು ಟಿಪ್ಪು ಸುಲ್ತಾನ್ ಮೈದಾನದಲ್ಲಿ ಇವತ್ತು ಕೇವಲ ಒಂದು ಕ್ರೀಡಾ ಸ್ಫೂರ್ತಿ ಮಾತ್ರ ಅಲ್ಲ, ಇವತ್ತು ಗ್ರಾಮೀಣವಾಗಿ ಫುಟ್ಬಾಲ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬೇಕಾದಂಥ ಒಂದು ನಾಂದಿ ಹಾಡಲು ಪ್ರಾರಂಭವಾಗಿರುವಂಥ ಈ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಸಣ್ಣ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿ ನಾಳೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗು ತಾರೆಗಳಾಗಿ ಮಿನುಗುವಂಥ ಕಾಲವನ್ನು ನಾವು ನೋಡಲಿ ಎಲ್ಲರೂ ಕೂಡ ಇವತ್ತು ಅವರನ್ನು ಉರಿದೆಂಬಿಸಿದ್ದೇವೆ. ಅದಕ್ಕೆ ಪ್ರಪ್ರಥಮವಾಗಿ ಪಾಲ್ಕಾನ್ ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಯುವ ಘಟಕದ ಎಲ್ಲರಿಗೂ ಕೂಡ ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ನಾನು ಅಭಿನಂದಿಸುತ್ತಿದ್ದೇನೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಿಲ್ಲೆಯಲ್ಲಿ ಕಳೆದ 16 ವರ್ಷಗಳಿಂದ ಕಾರ್ಯಕ್ರಮಗಳು ಬೇರೆ ಬೇರೆ ಹಮ್ಮಿಕೊಂಡಿದ್ದಾರೆ. ನಾವು ಒಂದು ವಿಷಯ ಹೇಳಬಲ್ಲೆ, ಕರ್ನಾಟಕ ರಕ್ಷಣಾ ವೇದಿಕೆ ಬಲವಾಗಿ ಬೇರೆಯವರು ಇರೋದು ಬೆಂಗಳೂರು, ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ, ನಮ್ಮ ಉತ್ತರ ಕರ್ನಾಟಕ ಆ ಭಾಗದಲ್ಲಿ. ಆದರೆ ಕಳೆದ 3 ವರ್ಷದಿಂದ ರಕ್ಷಣಾ ವೇದಿಕೆಯ ಒಂದು ಜವಾಬ್ದಾರಿ ನನಗೆ ವಹಿಸಿದ ಮೇಲೆ ಫೈರೋಜ್ ಇರ್ಬೋದು, ಇಫ್ತಿಕಾರ್ ಇರ್ಬೋದು, ಇಲ್ಲಿರುವಂಥ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಯುವಕರ ಮೇಲೆ ಕನ್ನಡದ ಒಂದು ಜವಾಬ್ದಾರಿಯನ್ನು ಹೊತ್ತು ಇಂಥ ಕ್ರೀಡಾಕೂಟಗಳಲ್ಲಿ ನಾವು ಸಹ ಜಂಟಿಯಾಗಿ ಆಯೋಜಿಸ್ತೇವೆ ಅಂತ ಹೇಳುವಂಥ ಒಂದು ಪ್ರಪ್ರಥಮವಾದ ಒಂದು ಬೆಳವಣಿಗೆ ಉಳ್ಳಾಲದಿಂದ ಪ್ರಾರಂಭವಾಗಿದೆ. ಇದು ಪ್ರಾರಂಭ. ಮುಂದಿನ ದಿನಗಳಲ್ಲಿ ದೇಶದ ಎಲ್ಲ ಕಡೆಗಳಲ್ಲಿ ಹೇಗೆ ಒಂದು ಜವಾಬ್ದಾರಿತ ಯುವಕರ ಒಂದು ಸ್ಫೂರ್ತಿ ಇದೆಯಾ, ಅದೇ ರೀತಿ ಉಳ್ಳಾಲದ ಇಂಥ ಗ್ರಾಮಾಂತರ ಪ್ರದೇಶಗಳಲ್ಲಿ ಕನ್ನಡದ ನಾಡಿನ ಪ್ರತಿ ಹಳ್ಳಿಗಳಲ್ಲಿ ಕೂಡ ಕ್ರೀಡಾ ಸ್ಫೂರ್ತಿಯೊಂದಿಗೆ ಕನ್ನಡದ ಪ್ರೇಮ, ಈ ತಾಯಿಯ ಸೇವೆಯನ್ನು ಮಾಡುವಂಥ ಅವಕಾಶ ಎಲ್ರಿಗೂ ಬರಲಿಕ್ಕೆ ಇದೊಂದು ಪ್ರೇರೇಪಣೆ ಆಗಲಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನಾವು ಹೇಳ್ತಿದ್ವಿ ಈ ಜಯಂತಿ ಆ ಜಯಂತಿ, ರಾಜಕೀಯಕ್ಕೋಸ್ಕರ ಬೇರೆ ಬೇರೆ ಜಯಂತಿಗಳಾಗ್ತಾ ಇದೆ. ಟಿಪ್ಪು ಜಯಂತಿ ಒಂದು ಕಡೆ ಮಾಡಿದ್ರೆ ಇನ್ನೊಂದು ಕಡೆ ರಾಮ ಜಯಂತಿ ಮಾಡ್ತಾರೆ, ಇನ್ನೊಂದು ಕಡೆ ಹನುಮ ಜಯಂತಿ ಮಾಡ್ತಾರೆ, ಇನ್ನೊಂದು ಕಡೆ ಕ್ರೈಸ್ತ, ಬೇರೆ ಬೇರೆ ಜಯಂತಿಗಳಾಗ್ತದೆ. ಆದ್ರೆ ಯಾವುದೇ ಜಯಂತಿ ಅವರು ಮಾಡಿದ್ರು ಕೂಡ ಕಟ್ಟ ಕಡೆದಾಗ ಅವರು ಒಂದೇ ಊರಲ್ಲಿ ಒಂದೇ ಚಹಾ ಬಟ್ಟಲಲ್ಲಿ ಚಹಾ ಕುಡಿತಾರೆ. ಯಾರು ವಿರೋಧಿಸ್ತಾರೆ ಅವರೆಲ್ಲ ವಿರೋಧಿಗಳಲ್ಲ, ಅವರು ಎದುರುಗಡೆ ಮಾತ್ರ ನಾಟಕ ಮಾಡ್ತಾರೆ. ರಾಜಕೀಯವಾಗಿ ರಾಜಕೀಯ ಲಾಭಕ್ಕೋಸ್ಕರ ಇಲ್ಲಿ ಕೋಮು ಸಂಸ್ಕೃತ ಪ್ರದೇಶವಾಗಲಿಕ್ಕೆ ಕಾರಣ ಕೂಡ ಕೇವಲ ಯಾರು ವೈಮನಸ್ಸಿನಿಂದ ಮಾಡ್ತಾ ಇಲ್ಲ, ಇಲ್ಲಿ ಯಾರು ಕಂಡ್ರೆ ಆಗಲ್ಲ ಅಂತ ಇಲ್ಲ. ರಾಜಕೀಯ ಲಾಭಕ್ಕೋಸ್ಕರ ಸಂಘಟನೆಯಲ್ಲಿರುವವರು, ರಾಜಕೀಯದಲ್ಲಿರುವವರು, ಬೇರೆ ಬೇರೆ ಸಂಘಟನೆಯ ಒಂದು ಬುದ್ಧಿಜೀವಿಗಳು ಅಂತ ಹೇಳುವಂತಹ ಕೆಲವರು ಇದನ್ನು ಸೇರಿ ಮಾಡಿರುವಂತಹ ಒಂದು ನಾಟಕವೇ ಈ ಒಂದು ಜವಾಬ್ದಾರಿ. ಟಿಪ್ಪು ನಿಜವಾಗಿ ಹೋರಾಡಿದ ಎಲ್ಲರೂ ಪಠ್ಯ ಪುಸ್ತಕದಲ್ಲಿ ನಾವೆಲ್ಲ ಓದಿದ್ವಿ. ಸಣ್ಣದಿರುವಾಗ ನಾವು ಪಠ್ಯ ಪುಸ್ತಕದಲ್ಲಿ ಪ್ರತಿಯೊಬ್ರು ಹಿಂದೂ, ಮುಸ್ಲಿಮ್ಸ್, ಬ್ರಾಹ್ಮಣ ಯಾರು ಅಂತ ಇಲ್ಲ, ಎಲ್ಲರೂ ಕೂಡ ಪಾಠ ಪುಸ್ತಕವನ್ನು ಓದಿ ಅದರಲ್ಲಿ ಅಂಕ ತಗೊಂಡು ಅವರು ಪಾಸ್ ಆಗಿರ್ತಾರೆ. ಕಟ್ಟೆ ಕಡೆದಾಗಿ ನಾನು ಹೇಳ್ತಾ ಇದ್ದೀನಿ, ಯಾವ ಪಕ್ಷ ಅಂತ ಹೇಳಲ್ಲ, ಇದೇ ಬಿಜೆಪಿ ಅವರು ಪ್ರಾರಂಭ ಮಾಡಿದಂತ ಈ ಟಿಪ್ಪು ಜಯಂತಿ
ತದನಂತರದಲ್ಲಿ ಬೇರೆ ಬೇರೆ ಪಕ್ಷಗಳ ಕೈಗೆ ಹೋದಾಗ ಅವರ ಆಡಳಿತವಾಗಿ ಅದನ್ನು ಉಪಯೋಗಿಸ್ತಿದ್ದಾರೆ. ಇಲ್ಲಿ ಏನಾಗ್ತದೆ ಅಂದ್ರೆ ಇತ್ತೀಚಿನ ಕೆಲವು ವಿಷಯಕ್ಕೆ ನೋಡಬೇಕು, ಕಾಂಗ್ರೆಸ್ ನಾಯಕರು JDS ನಾಯಕರು ಇರ್ಬೋದು, ಯಾರ್ಯಾರು ಇರ್ಬೋದು, ನಾವು ಟಿಪ್ಪು ಜಯಂತಿ ಮಾಡಲ್ಲ, ಆ ಟಿಪ್ಪು ಜಯಂತಿಗೆ ನಾವು ಗೈರೋಜರು, ನಮ್ಮ ಹೆಸರು ಹಾಕ್ಬೇಡಿ. ಶ್ರೀಮಾನ್ ನಮ್ಮ ಒಂದು ಉತ್ತಮ ಒಂದು ಜಿಲ್ಲೆಯಲ್ಲಿರುವಂತಹ ಒಂದು ಒಬ್ಬ ಮುಖಂಡರು ಕೂಡ ಹೇಳ್ತಾರೆ, ನಾನು ಟಿಪ್ಪು ವಿರೋಧಿ ಅಲ್ಲ, ಆದ್ರೆ ಟಿಪ್ಪು ಜಯಂತಿಗೆ ಹೋಗಲ್ಲ ಅಂತ. ಇದು ಏನಾಗಿದೆ ಅಂದ್ರೆ ಕೇವಲ ಟಿಪ್ಪುನ ಹೆಸರು ಹೇಳ್ಕೊಂಡು ಮತ ಬ್ಯಾಂಕ್ ಮಾಡ್ತಾರೆ ಹೊರತು ನಾನು ಯಾವ ಪಕ್ಷ ಅಂತ ಹೇಳ JDS ನಮ್ಮ ಮುಖ್ಯಮಂತ್ರಿಗಳನ್ನು ಕೂಡ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಆ ಟಿಪ್ಪು ಜಯಂತಿ ಸಂದರ್ಭದಲ್ಲಿ ನಾವು ಅದಕ್ಕೆ ಪಾಲ್ ತಗೊಳ್ಳಕ್ಕೆ ಆಗಲ್ಲ ಅಂತ ಹೇಳುವ ಪ್ರಮೇಯವನ್ನು ಅಲ್ಲಿ ಸೃಷ್ಟಿ ಮಾಡಿದ ಯಾಕೆ? ಮತ ಬ್ಯಾಂಕಿಗೋಸ್ಕರ ಯಾರನ್ನು ಓಲೈಸ್ತೀನಿ, ಯಾರು ಓಲೈಸಬಾರ್ದು ಅಂತ ಹೇಳುವಂತ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕಾಗಿ. ಈಗಲೂ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಈ ಕ್ರೀಡಾ ಸ್ಫೂರ್ತಿಯಿಂದ ಯಾವುದೇ ಜಾತಿಯನ್ನು ಗುರುತಿಸಿದ ಈ ಕ್ರೀಡಾ ಸ್ಫೂರ್ತಿ ಇಲ್ಲ. ನಾವು ಯಾವುದೇ ಒಂದು ಚಿಕಿತ್ಸೆಗೆ ಹೋದಾಗ ಅಲ್ಲಿ ಯಾರು ನಮ್ಮನ್ನು ಯಾವ ಜಾತಿ ಅಂತ ನೋಡಿ ಚಿಕಿತ್ಸೆ ಮಾಡಲ್ಲ. ನಮ್ಮ ರಕ್ತದ ಗ್ರೂಪ್ ಯಾವ್ದಿರ್ಬೋದು ಅಂತ ಯಾರು ಕೂಡ ಅಲ್ಲಿ ಕೇಳಲ್ಲ, ಯಾರು ರಕ್ತ ಕೂಡ ಆಗ್ತದೆ. ಆದ ಕಾರಣ ಇಲ್ಲಿ ಫಾಲ್ಕಾನ್ ಎನ್ನುವಂತ ಒಂದು ಸಂಘಟನೆ, ಒಂದು ಜವಾಬ್ದಾರಿ ಇರುವಂತಹ ಕ್ರೀಡಾ ಸ್ಫೂರ್ತಿಯ ಯುವಕರ ಒಂದು ತಂಡ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೈ ಜೋಡಿಸಿ ಎಲ್ಲ ಜಾತಿ ಬಾಂಧವರೊಟ್ಟಿಗೆ ನಾವಿದ್ದೀವಿ ಒಳ್ಳೆ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆ ಕ್ರೀಡಾ ಸಂದೇಶ ಎಲ್ಲಿವರೆಗೂ ತಲುಪಬೇಕಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಉಳ್ಳಾಲ ಪರಿಸರದಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಒಂದು ಫುಟ್ಬಾಲ್ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಅಪೇಕ್ಷೆ. ಫೈರೋಜ್ ಅವರು ಇಫ್ತಿಕಾರ್ ಹೇಳ್ತಾರೆ, ಇವತ್ತು ಅವರು ಒಂದು 5 ದಿವಸದ ಮೊದಲು ಇದಕ್ಕೆ ತಯಾರಿಯನ್ನು ಅವರು ತಿಂಗಳಗಟ್ಟಲೆಯಿಂದ ಮಾಡಿಲ್ಲ, ಕೇವಲ 1 ವಾರದ ತಯಾರಿಯಲ್ಲಿ ಇದೊಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಒಂದೇ ವಾರದ ತಯಾರಿಯಲ್ಲಿ ನಾನು ಅದಕ್ಕೆ ಮೆಚ್ತಾ ಇದ್ದೀನಿ. ಇಫ್ತಿ ಮತ್ತೆ ನಮ್ಮ ಫೈರೋಜ್ ಅವರು ಸಂಘರ್ಷದಲ್ಲಿ ಹೇಳಿದ್ರು, ನಮಗೆ ಸಹಕಾರ ಬೇಕು, ಈ ಸಲಹೆ ಬೇಕು, ಎಲ್ಲರೂ ನಮಗೆ ಇಲ್ಲಿ ಇದ್ದಾರೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಸನ್ಮಾನ್ಯ ನಮ್ಮ ಶಾಸಕರಿಗೆ ಕೂಡ ನಾನು ಒಂದು ಆಮಂತ್ರಣದೊಟ್ಟಿಗೆ ನಾನು ಅವರಿಗೆ ನಾನೇ ಕರೆ ಮಾಡಿ ಹೇಳಿದ್ದೀನಿ, ನಿಮ್ಮ ಯುವಕರು ನಿಮ್ಮ ಒಂದು ವಟಾರದಲ್ಲಿರುವಂತಹ ಕ್ರೀಡಾ ಸ್ಫೂರ್ತಿ ಅವರು ಇನ್ನು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕಾದ್ರೆ ನಿಮ್ಮ ಅವರಿಗೆ ಒಂದು ಬಲಯುತವಾದ ಒಂದು ಇದು ಬೇಕು, ಏನೋ ಒಂದು ಬೆಂಬಲ ಬೇಕು. ನಿಮ್ಮ ಯುವಕರ ಒಂದು ತಂಡ ಅದಕ್ಕೆ ಒಂದು ಸ್ವಯಂ ಪೂರ್ತಿಯಾಗಿ ಅವರಿಗೆ ಸ್ವಪ್ರೇರಣೆಯಿಂದ ಸಹಾಯ ಮಾಡಬೇಕು. ಇದು ನಿಮ್ಮ ಪರಿಸರದ ಹುಡುಗರು, ನೀವು ಅದಕ್ಕೆ ಯಾವತ್ತೂ ಎಂತ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ನೀವು ಬೆನ್ನು ತಟ್ಟೋ ಕೆಲಸ ಮಾಡ್ಬೇಕಂತೇಳಿ ಸನ್ಮಾನ್ಯ ಶಾಸಕರಿಗೆ ಕೂಡ ನಾನು ಇದು ಮಾಡಿದೆ. ಏನೋ ಇವತ್ತು ಅನಿವಾರ್ಯ ರಾಜ್ಯಕ್ಕೆ ಕೆಲವು ಕಾರಣಗಳಿಂದ ಅವರು ಬಂದಿರಬಹುದು, ಬರಬಹುದು. ಆದರೆ ಈಗಾಗಲೇ ಫೈರೋಜ್ ಅವರು ಹೇಳಿದ್ರು, ಇಫ್ತಿ ಅವರು ಹೇಳಿದ್ರು, ನಮ್ಮ ಶಾಸಕರು ನಮ್ಮೊಟ್ಟಿಗೆ ಇದ್ದಾರೆ, ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಕೊಡಲ್ಲ ಅಂತ ಹೇಳುವಂತ ಒಂದು ಮಾತು ಹೇಳಿದ್ದಾರೆ ಅಂತ ಅವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಸರ್ವಧರ್ಮದವರು ಜೊತೆಯಲ್ಲೇ ಇದ್ದಾರೆ. ಧರ್ಮದವರು ಯಾರು ಕೂಡ ಬೇರೆ ಬೇರೆ ಆಗ್ತಾ ಇಲ್ಲ. ಇಲ್ಲಿ ರಾಜಕೀಯ ಲಾಭಕ್ಕೋಸ್ಕರ, ರಾಜಕೀಯದ ಓಟ್ಗೋಸ್ಕರ ಯಾರು ಹಿಂದೂ ಮುಸ್ಲಿಮ್ಸ್ ಇದ್ದಾರೆ ಅವರನ್ನು ಹೇಗೆ ಹೊಡೆಯಬೇಕು, ಯಾರನ್ನು ಓಲೈಸಿದಲ್ಲಿ ಈಗಿನ ಜಾಲತಾಣಗಳನ್ನು ನಾನು ನಿಜವಾಗಿ ನೋಡಬಹುದು, ಬೇಸರ ಆಗ್ತದೆ. ಒಂದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಸಾಮಾಜಿಕ ಜಾಲತಾಣ ಒಳ್ಳೆ ಕೆಲಸಕ್ಕೆ ಬೆಳವಣಿಗೆಗೆ ಆಗ್ತಾ ಇಲ್ಲ. ಯಾರಾದ್ರೂ ತೇಜೋವಧೆ ಮಾಡ್ಲಿಕ್ಕೆ, ಯಾರ್ದಾದ್ರೂ ನಾನೊಂದು ಬೇಸ್ ಅನಿಸ್ಬಿಟ್ಟು ನಾನು ನಾಳೆ ದೊಡ್ಡ ಜನ ಆಗ್ಬೇಕು, ರಾತ್ರಿ ಆಗಲಾದೊಳಗೆ ನನಗೆ ಪ್ರಚಾರ ಸಿಗ್ಬೇಕಂತ ದೃಷ್ಟಿಯಿಂದ ಇಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಆಗ್ತಿದೆ. ಭಾರಿ ಒಂದು ದುರ್ದೈವ ಅದು. ನಾವು ಯುವ ಪ್ರತಿಭೆಗಳು, ಯುವಕರು ಇವತ್ತಿನ ದಿವಸ ನಾವೆಲ್ಲರೂ ಯುವತಿಯರು ಒಂದು ಪರಿಗಣಿಸಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಇದು ಕೂಡ ಅದರಲ್ಲಿ ಕೂಡ ನಾವು ಸಮರ್ಪಕವಾಗಿ ಬಳಸಬೇಕಂದ್ರೆ ಅದರ ಚಿಂತನೆ, ಅದರ ಶಿಕ್ಷಣ ನಮಗೆ ಬೇಕು ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ಈ ಒಂದು 3ನೇ ವರ್ಷದಲ್ಲಿ ಈಗ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದೇನೆ. ಅದು ತುಂಬಾ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಫೈರೋಜ್ ಅಂತ ಇಫ್ತಿ ಅವರು ಇವತ್ತಿರುವಂತಹ ಕ್ರೀಡಾ ಸ್ಫೂರ್ತಿಯಲ್ಲಿ ಇವತ್ತು ಸನ್ಮಾನಿತರಾಗಿರುವಂತಹ ಒಂದು 500 ಜನರ ತಂಡ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕದ ಸೇವೆ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲೇ ಹೇಳ್ತಾ ಇದ್ರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕರ್ನಾಟಕ ರಕ್ಷಣಾ ವೇದಿಕೆ ಅಸ್ತಿತ್ವಕ್ಕೆ ಬಹಳ ಕಷ್ಟ ಇದೆ ಅಂತ. ಕಷ್ಟ ಇದೆ, ಇದೇ ಈ ರಾಜಕೀಯ ಷಡ್ಯಂತ್ರದಿಂದ ಕಷ್ಟ ಇರೋದು. ಯಾಕೆಂದ್ರೆ ಇಲ್ಲಿ ಸಂಘಟನೆಯಲ್ಲಿ ಇರುವವರು ರಾಜಕೀಯದಲ್ಲಿ ಕೂಡ ಅಪೇಕ್ಷೆ ಇರ್ತಾರೆ. ರಾಜಕೀಯ ಅಪೇಕ್ಷೆ ಯಾವಾಗ ಬರ್ತದ ಆಗ ಅವರು ಧರ್ಮ ನೋಡಿ ಅದೇ ರೀತಿ ಅವರು ತನ್ನ ದೈನಂದಿನ ವ್ಯವಸ್ಥೆಯನ್ನು ಹಾಳುಗೆಡುತ್ತಾರೆ. ಅದು ನಿಲ್ಬೇಕಾದ್ರೆ ನಿಮ್ಮಂತಹ ಸ್ಫೂರ್ತಿಯಾಗಿರುವಂತಹ ಯುವಕರು ಮುಂದೆ ಬರಬೇಕು. ನೀವು ರಾಜಕೀಯದಲ್ಲಿ ಮುಂದೆ ಬರಬಾರ್ದು ಅಂತ ಹೇಳೋದಿಲ್ಲ, ಸಂಘಟನಾತ್ಮಕವಾಗಿ ತೊಡಗಿಸಿ ರಾಜಕೀಯ ಇರುವಾಗ ರಾಜಕೀಯವನ್ನು ಹೊರಗಡೆ ಇಟ್ಟು ನಿಮ್ಮ ಹುಡುಗರೊಟ್ಟಿಗೆ ನೀವು ಒಂದು ವಿಭಜನೆ ಮಾಡದೆ ಒಂದು ಏಕಾಗ್ರತೆಯಿಂದ ಸಂಘಟನೆ ಬಲಗೊಳಿಸುವಲ್ಲಿ ನಿಮ್ಮ ನಿಯತ್ತು ನಿಷ್ಠೆ ಇರಲಿ ಅಂತ ಹೇಳಿ ನಮ್ಮ ಎಲ್ಲ ದೇವದೇವರುಗಳನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ. ನಾಳೆ ನಡೆಯುವಂತಹ ಸಮಾರಂಭದಲ್ಲಿ ಕೂಡ ವಿಜಯಿಗಳಾದವರು, ಸೋಲು ಅನುಭವಿಸಿದವರು ಕೂಡ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾನವೀಯತೆಯಿಂದ ಪರಸ್ಪರದಿಂದ ಒಂದೇ ತಂದೆ ತಾಯಿ ಮಕ್ಕಳು ಅಂತ ಹೇಳಿ ತಿಳ್ಕೊಂಡು ಕೆಲಸ ಮಾಡ್ಬೇಕಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಕ್ರೀಡಾಕೂಟ ಆರಂಭ ಆಗ್ತದೆ. ಫಾಲ್ಕಾನ್ FC ಮತ್ತು ಸ್ಪೆಸಿಫಿಕ್ FC ಈ 2 ತಂಡಗಳ ಆರಂಭಿಕ ಪಂದ್ಯದ ಜಿದ್ದು ಶುರುವಾಗಲಿದೆ. ಇನ್ನೇನು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿದೆ. ಅದಕ್ಕೂ ಮೊದಲು ನಾವು ಇವತ್ತು 5 ಜನರನ್ನ ಫುಟ್ಬಾಲ್ನಲ್ಲಿ ರಾಷ್ಟ್ರ ಮಟ್ಟಕ್ಕೆ
ಆಯ್ಕೆಯಾಗಿ ಉಳ್ಳಾಳದ ಕೋಟೆಪುರ ಮಣ್ಣಿಗೆ ಕೆ ಪಾಂಡ್ಯರಾಜ ಬಲ್ಲಾಲ್ ಈ ಶಾಲೆಗೂ ಕಾಲೇಜಿಗೂ ಹೆಸರು ತಂದಂತಹ ಐವರನ್ನ ನಾವಿವತ್ತು ಗುರುತಿಸಿ ಸನ್ಮಾನಿಸಿದೆವು. ಆದರೆ 6ನೇ ವ್ಯಕ್ತಿಯನ್ನು ಕೂಡ ನಾವು ಅದೇ ರೀತಿ ಸನ್ಮಾನಿಸಬೇಕಿತ್ತು. ಆ 6ನೇ ವ್ಯಕ್ತಿ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆಯುತ್ತಿದ್ರು. ಆ 6ನೇ ವ್ಯಕ್ತಿ ಕೂಡ ಇವತ್ತು ಈ ಸಭಾ ಎಲ್ಲರ ಮುಂದೆ ಸನ್ಮಾನವನ್ನು ಸ್ವೀಕರಿಸಿ ವಿಜೃಂಭಿಸಬೇಕಿತ್ತು. ಆದರೆ ವಿಧಿಯ ಆಟದ ಮುಂದೆ ಯಾವುದೂ ನಡೆಯಲಿಲ್ಲ. ಶ್ರೀಯುತ ಸಲಿತ್ ಉಳ್ಳಾಲ್ರವರು ಕಳೆದ ವರ್ಷ ಅಪಘಾತದಲ್ಲಿ ನಮ್ಮನ್ನಗಲಿದ್ರು. ಅವರು ಕೂಡ ಉಳ್ಳಾಲವನ್ನ ಫುಟ್ಬಾಲ್ನಲ್ಲಿ ಪ್ರತಿನಿಧಿಸಿ ಹಲವಾರು ಟ್ರೋಫಿಗಳನ್ನ ಈ ಮಣ್ಣಿಗೆ ತಂದುಕೊಡಲು ನೆರವಾಗಿದ್ದಂಥವರು. ಅವರು ಇವತ್ತು ನಮ್ಮೊಂದಿಗಿಲ್ಲ. ಇಲ್ಲೊಂದು ಕ್ರೀಡಾಕೂಟ ನಡೆಯಬೇಕಾದ್ರೆ ಅವರನ್ನು ನಾವು ಸ್ಮರಿಸೋದು, ಅವರನ್ನು ನಾವು ನೆನಪಿಸಿಕೊಳ್ಳೋದು ನಮ್ಮ ಬಾಧ್ಯತೆಯಾಗಿದೆ. ಹಾಗಾಗಿ ಎಲ್ಲರೂ 1 ನಿಮಿಷ ಅವರ ಹೆಸರಲ್ಲಿ, ಸಲಿತ್ ಉಳ್ಳಾಲ್ ಅವರ ಹೆಸರಲ್ಲಿ ಮೌನವನ್ನ ಆಚರಿಸಿ ಆ ನಂತರ ಕ್ರೀಡಾಕೂಟವನ್ನ ನಾವು ಉದ್ಘಾಟಿಸಬೇಕಾಗಿ ಎಲ್ಲರೆಲ್ಲ ವಿನಂತಿಸ್ತಾ ಇದ್ದೇನೆ. You Lego 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 Lego. Feel how the planets become one. It's like a drum to this and rhythm. Hear the whistle, kick the ball. The entire world soars like an eagle, and we all we play like we dance. Only today, there's no tomorrow. Leave all behind in this place. There's no space for fear or sorrow. Is it true that you want it? Then act like you mean it. With everyone watching, it's truth or dare. Can you feel it? La 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 la. La 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 la. I dare you. Lego. Lego. You have arrived, it's the place. No more doubts, the time is coming. Feel how the planets become one like a drum. Destiny's calling. German, Colombian, Spanish and French. Off the bench, you gotta own it. Down here we play like we dance. It's Brazil, and now you know it. Is it true that you want it? Then act like you mean it. With everyone watching, it's truth or dare. Can you feel it? La 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 la. La 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 la. I dare you. Is it true that you want it? Then act like you mean it. The whole world is watching. It's truth or dare. Can you feel it? Feel it, feel it, तव शुभ नामे जागे, तव शुभ आशीष मागे, गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। Tapete verde quando a bola chega lá, coração fica na rede, na rede, na rede. Olá, olá. la 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 la. La 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 la. I dare you. Lego.
dance and rhythm. Hear the whistle, kick the ball. The entire world soars like an eagle, and we all we play like we dance. Only today, there's no tomorrow. Leave all behind in this place. There's no space for fear or sorrow. Is it true that you want it? Then act like you mean it. With everyone watching, it's truth or dare. Can you feel it? La 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 la. La 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 la. I dare you. Lego. Lego. You have arrived, it's the place. No more doubts, the time is coming. You'll have the planets become one like a drum. Destiny is calling. German, Colombian, Spanish and French.